ವಿಚಾರ ಮಾಡಲಿಲ್ಲ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆಯನ್ನು ನೋಡಲಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನದ ವಿಧಿಲ್ಲ. ಪ್ರಭಾ, ಇದು ನಿನ್ನಂತವನಿಗೆ ಭೂಷಣವೇ ಪ್ರಭು. ಕದಂಬ ಕಾಂತಾರದಲ್ಲಿದ್ದಂತಹ ಕಾಮಿನಿಯ ದೇಹ ಸುಖ ಪಡೆಯಬೇಕೆಂಬಂತ ಉದ್ದೇಶ ನನ್ನದಲ್ಲ. ಮತ್ತೆ ಶ್ರವಣತಾಪುರದ ಅಧಿಕಾರಿಯಾದಂತ ನಾನು ವೀರಕೇಸರಿಯಂತೆ ವೃಷ ಸಮನಾಗಿ ಬೆರೆದುಕೊಂಡಿರುವಾಗ ಕೇವಲ ಅರಣ್ಯದಲ್ಲಿದ್ದಂತಹ ಬಲಗಾರಳು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾಳೆ ಅನ್ನೋಗ ಅವಳಿಗೆ ಎಷ್ಟು ಅಹಂಕಾರ ಇರುವಾಗ ನನಗೆಷ್ಟು ಪೌರುಷ ಇರಬೇಕು ನೀನೆ ಯೋಚನೆ ಮಾಡಿದೋಡು. ಜನಬಲ, ಧನಬಲ, ದೇಹಬಲ, ಮಂತ್ರಿಗಳು, ಶಕ್ತಿವಂತರು ಎಲ್ಲರೂ ಕೂಡ ನನ್ನನ್ನು ಆಶ್ರಯಿಸಿಕೊಂಡಿರುವಾಗ ಆ ಹೆಣ್ಣನ್ನು ಯಾಕೆ ಬೇಸಬಾರದಯ್ಯ? ಯಾವ ಬಲವಿದ್ದರೆ ಅದು ಬುದ್ಧಿ ಬಲ ಇಲ್ಲ ಇದ್ರೆ ಯಾರಿಗೆ? ಈ ಮೊದಲು ಹೋದವರನ್ನು ಸಾಮಾನ್ಯವರೇ ನೀನು ಸಂಧಾನಕ್ಕಾಗಿ ಕಳಿಸಿದೆ. ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ತೆಗೆಯಾಗಿ ಪರಿಣಾಮದಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸಿದಂತೆ. ಏನಿದರ ಅರ್ಥ? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದ್ದಾಳೆಂಬುದೇ ಸ್ಪಷ್ಟವಲ್ವೇ? ಆ ಬಳಿಕ ನೀನು ಗಳಿಸಿದ್ಯಾರನ್ನು? ಅಲ್ಪನೆ ದುರ್ಲೋಚನನು ತನ್ನ ಕಡೆಗಣ್ಣ ನೋಟದಿಂದ ಆ ರೀತಿ ಹೊಂದಿದ್ದಾನೆ. ಅಂತಹ ದುರ್ಲಕ್ಷನು ಕೇವಲ ಹುಂಕಾರ ಮಾತ್ರದಿಂದ ಸುಟ್ಟು ಸುಡುಗರಿ ಮಾಡಿದ ಅರ್ಥವೇನು? ಪಂಚಭೌತಿಕವಾದಂತಹ ತತ್ವವನ್ನು ಅಳವಡಿಸಿಕೊಂಡಿದ್ದಾಳೆಂಬುದೇ ಅರ್ಥ. ಆ ಬಳಿಕ ಚಂಡಮುಂಡರು ಎಂತಹ ಘನಪರಾಕ್ರಮಿಗಳು ನಭೋಬಣದಲ್ಲಿ ನಿಂತು ಭೂಮಂಡಲವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಯೋಗಾದಿಗಳಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ಹೊರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾದ ಮನಸ್ಸ ತ್ರಿಕರಣ ಮೂಲಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಅಂತಹ ಚಂಡಮುಂಡರನ್ನು ಭದ್ರಕಾಳಿಯಾಗಿ ಕೊಂದು ಕಳೆದಿದ್ದಾನೆ. ಅರ್ಥವೇನು? ಏನು ಬ್ರಹ್ಮನವನ ಸುಳ್ಳಾಯ್ತೆ? ಅಲ್ಲ, ಚಂಡಮುಂಡರನ್ನು ಸಂಸಾರಿಯಾದರೆ ಆದರೂ ಸತ್ರಲ್ಲ. ಅವಳ ರೂಪವನ್ನು ಕಂಡು ಮನಸ್ಸಾದ ದಿಶೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ತುತ್ತಾದರು. ಅವರ ಸಾವಿಗೆ ಅವರೇ ಕಾರಣ ಆದರು. ಇದರ ಅರ್ಥವೇನು? ಬ್ರಹ್ಮನ ಹೊರಬರಕ್ಕೆ ತಡಕಾದಂತೆ ತನುಜಾರಣ್ಯಕ್ಕೆ ದಾವಾಗ್ನಿಯಾಗಿ ನಮ್ಮೆಲ್ಲರ ಕಗ್ಗುಲೆಯನ್ನು ಮಾಡ್ತಾ ಇದ್ದಾರೆ. ಪ್ರಭು, ಯಾವ ಸಮಾಜಕ್ಕಾಗಿ ನೀನು ಇಷ್ಟೆಲ್ಲ ತ್ಯಾಗ ಮಾಡಿದೆಯೋ ಇನ್ನು ಕೇವಲ ನಿನ್ನಪ್ಪನ ಸ್ವಾರ್ಥಕ್ಕಾಗಿ ಅಖಂಡವಾದಂತಹ ದಾನವ ಸೇನೆಯನ್ನು ಯಮಗೊಪ್ಪಿಸಬೇಡದೇ. ತರುಣಿಯಲ್ವೇ ಅವಳು? ಆಕೆ ತರುಣಿಯೇ.
ಸತ್ಯ ಅದೆಷ್ಟೇ ಉಂಟು. ಯಾವುದು? ಚಂಡಮುಂಡರು ಕದಂಬಾವನದಲ್ಲಿ ಕಂಡದ್ದು ತರುಣಿಯನ್ನು ಅಲ್ಲದೊರಿಯೇ. ಮನು ಮುನಿಗಳ ಮನೋಮತಿಗೆ ನಿಲ್ಕರಾರನ ಸಿಲ್ಕರಾರನ ಪರಂಜ್ಯೋತಿ ಸ್ವರೂಪಿ ಆಕೆ ಆದಿಮಾಯಿಯಾಗಿದ್ದಾಳೆ. ಆದಿಯಲ್ಲಿ ಬ್ರಹ್ಮವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆಯಾಗಿದ್ದಾಳೆ. ಸಜನ ಕಾಲದಲ್ಲಿ ಬ್ರಹ್ಮನಿಗೆ ಸಾಕಾರಗಳು ಸರಸ್ವತಿಯಾಗಿ, ವಿಶ್ವಪಾಲಕ ಅಂತ ಮಹಾವಿಷ್ಣುವಿಗೆ ಸೌಭಾಗ್ಯದ ಲಕ್ಷ್ಮಿಯಾಗಿ, ಲಯಾಧಿಕಾರಿ ಅಂತ ಪರಮೇಶ್ವರನಿಗೆ ಲಯಕಾಲದಲ್ಲಿ ಸಹಕಾರಗಳು ಭದ್ರಕಾಳಿಯಾಗಿ, ಪುರುಷನಿಗೆ ಸ್ತ್ರೀ ಶಕ್ತಿಯಾಗಿ, ಸಕಲ ಜೀವಕೋಟಿಗಳಿಗೆ ಮಾತು ಸುಲಭ ಅಂತ ಆಕೆಯನ್ನು ನೀನು ಸಾಮಾನ್ಯ ತರುಣಿಯಿಂದ ಬಗೆದೆಯಾ? ಆಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉಂಟಾದಂತಹ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡದ ಚರಾಚರ ಜೀವಿಗಳಿಗೆ ಚೇತನ ತುಂಬುವಂತಹ ಮಹಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತಮ ಆಕೆಯನ್ನು ದೇವಿ ದುರ್ಗೆಂದೆಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಅಣುರೇಣು ತನಕಾಷ್ಟ ಸಾವಿರ ಜಂಗಮಾದಿಗಳಲ್ಲಿ ಐಕ್ಯರಾಗಿದ್ದಾರೆ. ಹಣ್ಣಿನೊಳಗಿದ್ದ ರಸದಂತೆ, ಹೂವಲ್ಲಿರುವಂತಹ ಗಂಧದಂತೆ ಆಕೆ ಸರ್ವೋತ್ತಗಳಾಗಿದ್ದಾರೆ. ಪ್ರಭಾ, ಒಮ್ಮೆ ಪ್ರಪಂಚವನ್ನು ಕಣ್ಣು ಬಿಟ್ಟು ನೋಡು. ಬೀಸುವ ಗಾಳಿ, ಹರಿಯುವ ನದಿ, ಉರಿಯುವ ಬೆಂಕಿ, ಸುರಿಯುವ ಮಳೆ, ಎಲ್ಲರಲ್ಲೂ ಓಂಕಾರ ತತ್ವವನ್ನು ನಾವು ಕಾಣಬಹುದು. ದಗದಗನ ಉರಿತಿರುವಂತಹ ಬೆಂಕಿಗೆ ಕಿವಿಗಿಟ್ರೆ ನಮಗೆ ಸಿಗುವುದು ಓಂಕಾರ ಎಂಬಂತಹ ನಾದ. ಮೇಲಿಂದ ಕೆಳಗೆ ಧುಮುಕುವಂತಹ ನೀರಿಗೆ ಕಿವಿಗಟ್ರೆ ನಮಗೆ ಸಿಗುವುದು ಓಂಕಾರ ಎಂಬಂತಹ ನಾದ. ಬಿಡು, ಎಳೆಯ ಕರುವೊಂದು ಅಂಬಾ ಎಂದು ಕರೆದಾಗ ಆ ಕರೆಯ ಹಿಂದೆ ಅಡಕವಾಗಿರುವುದು ಓಂಕಾರ ಎಂಬಂತಹ ಸ್ವರ. ಆದ್ದರಿಂದ ನಿರಾಕಾರರು, ನಿರ್ಗುಣಳು, ಆದಿ ಮಧ್ಯ ಅಂತ್ಯರಾದಂತಹ ಮಹಾಮಾತೆ ದೇವತೆಗಳ ಪ್ರಾರ್ಥನೆಯಂತೆ ಸಾಕಾರ ಮೂರ್ತಿಯಾಗಿ ಅನುಜಾರಣ್ಯಕ್ಕೆ ಅದಾವಾಸಿಯಾಗಿ ನಮ್ಮನ್ನೆಲ್ಲ ಕೊಚ್ಚಿ ಕೆಡುತ್ತಾ ಇದ್ದಾಳೆ. ಆದ್ದರಿಂದ ಲೋಕಲೋಕವೇ ಪೂಜಿಸುವಂತಹ ಪ್ರಣವರೂಪೆಯನ್ನು ನೀನು ಪ್ರಣಯಕ್ಕಾಗಿ ಬಯಸುವುದು ಅಪರಾಧ ಪ್ರಭುವೆ. ಇನ್ನೇನು ಹೇಳುತ್ತೇನೆ ಬಿಡು ಬಿಡು ಮನದ ಮೂರ್ಖತೆಯ, ಬಿಡು 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 ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೋಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ದಾರಿಯಲಿ ಜಡ ಜಪಿ ವರದರಲ್ಲಿ ಜಡ ಜಪಿ ವರದರಲ್ಲಿ ಅನಿತರುಳ್ ಪಾಡುವುದು ಸುಖವೆನುತ್ತಲಿ. ಇದು ನೀತಿ, ಇದು ನೀತಿ, ಇದು ನೀತಿ. ಬಿಡು ಮನದ ಮೂರ್ಖತೆಯನ್ನು ಈ ಜಗದೊಳಿಸಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ದಾರಿಯಲ್ಲಿ ಜಡ ಜಪೀಠದ ವರ್ಗದಲ್ಲಿ ಅನಿತರುಳ್ ಪಾಡುವುದು ಸುಖವೆನುತ್ತಲಿ. ಇದು ನೀತಿ. ಬಿಡು 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 ಮನದ ಮೂರ್ಖತೆಯ ದೊರೆಯೇ ಭೂಪಾ ದೊರೆಯೊಬ್ಬನು ತಪ್ಪಿ ನಡೆದಾಗ ಮತಿಯ ಸ್ಥಾನದಂತಹ ಮಂತ್ರಿ ಅವನಿಗೆ ಸರಿಯಾದಂತಹ ದಾರಿಯನ್ನು ತೋರಿಸುವುದು ಅವನ ಕರ್ತವ್ಯವಾಗಿದೆ. ಆದ್ದರಿಂದ ಪ್ರಭು, ಈ ಪ್ರಪಂಚದಲ್ಲಿ ಎಂತ ಮೂರ್ಖನು ಕೂಡ ಬುದ್ಧಿವಂತನಾಗಬಲ್ಲ, ಎಂತ ಬುದ್ಧಿವಂತನು ಕೂಡ ಮೂರ್ಖನಾಗಬಲ್ಲ. ಅದಕ್ಕೆ ನೀನೇ ಸಾಕ್ಷಿಯಾಗಿದ್ದಿ. ಆದ್ದರಿಂದ ಪ್ರಭಾ, ಕಾಲಚಕ್ರದ ಪರಿಭ್ರಮಣ ಸ್ಥಿತಿಯನ್ನು ಹೀಗೆ ಎಂದು ಹೇಳುವುದಕ್ಕೆ ಕಷ್ಟ. ಸಾಮಾನ್ಯ ಅಮಾತ್ಯರು ಕಂಡುಕೊಂಡಂತಹ ಪರಮ ಸತ್ಯವನ್ನು ನೀನು ಅರಿಯದೇ ಹೋದಿ. ಪರಿಶುದ್ಧವಾದಂತಹ ನೀರಿನಲ್ಲಿ ಮಾತ್ರ ನಮ್ಮ ಪ್ರತಿಬಿಂಬವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಅದೇ ಕಲುಷಿತವಾದಂತಹ ನೀರಿನಲ್ಲಿ ನಮ್ಮ ಪ್ರತಿಬಿಂಬವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ದೊರೆ. ಕಾಮಾದಿ ವಿಕಾರಗಳಿಂದ ಕಲುಷಿತವಾದಂತಹ ನಿನ್ನ ಮನಸ್ಸಿಂದ ಆಕೆಯನ್ನು ತಿಳಿದು ನೋಡೋದಕ್ಕೆ ಅಸಾಧ್ಯವಾಗಿದೆ. ಬಗೆಗಣ್ಣನ್ನು ತೆರೆ ಅವಳು ಯಾರು, ಅವಳು ಏನು ಎಂಬಂತಹ ಸ್ಪಷ್ಟ ಪರಿಚಯವಾಗ್ತದೆ. ಪ್ರಭಾ, ಮರದ ನೆರಳಿಗೆ ಮರಳಿನ ಮೇಲೆ ಮರದ ನೆರಳನ್ನು ಬಿದ್ದಾಗ ದೂರದಲ್ಲಿರುವಂತಹ ಪ್ರಾಣಿಗಳಿಗೆಲ್ಲ ಅದು ನೀರಿನಂತೆ ಗೋಚರವಾಗ್ತದೆ. ಹಾಗೆಂದು ಕುಡಿಯಲು ಹೋದ್ರೆ ಅಲ್ಲಿ ನೀರಿರುವುದಿಲ್ಲ, ಕೇವಲ ಮರೀಚಿಕೆ ಮಾತ್ರ. ಅರಣ್ಯದಲ್ಲಿ ಕಾಣಿಸಿಕೊಂತಹ ಹೆಣ್ಣು ಆಕೆ ಹೆಣ್ಣು ಗಂಡು ಎಂಬಂತಹ ಲಿಂಗ ಪ್ರಭೇದವನ್ನು ಈವರೆಗೆ ಕಂಡು ಹಿಡಿದವರು ಯಾರು ಇಲ್ಲ. ಲೋಕದ ತಾಯಿ ಆಕೆ, ಮೂಲ ಶಕ್ತಿಯ ಆಕೆ ಆಗಿದ್ದಾಳೆ. ಲೋಕದ ತಾಯಿ ಅಂತ ಆಕೆ ನಮಗೂ ತಾಯಿ ಆಗಿದ್ದಾಳೆ. ಪ್ರಭಾ, ಈವರೆಗೆ ನಾವು ಬೇಕಾದಷ್ಟು ಮೆರೆದಿದ್ದೇವೆ. ಇನ್ನು ಮೆರಬೇಕಾದ್ರೆ, ಆ ಬ್ರಹ್ಮನು ಕೊಟ್ಟ ವರದ ತೆರೆದಲ್ಲಿ ನಾವು ಬದುಕಬೇಕಾದ್ರೆ ಆ ಸರ್ವೇಶ್ವರ ಕಾಲು ಹಿಡಿಬೇಕು.
ಆಯ್ತು. ನೋಡಿ ಎಲ್ಲರೂ ಗೊತ್ತೇನು? ಹೇಗೆ ರಕ್ತಬೀಜ ಪ್ರಭಾ ಅವಳನ್ನು ನನ್ನ ಮುಂದೆ ಬಹಳ ರೀತಿಯಲ್ಲಿ ವರ್ಣಿಸಿದೆಯಾ? ಯಥಾರ್ಥವಾದ ಸತ್ಯವನ್ನು ಹೇಳಿದ್ದೇನೆ. ಆ ಬಗ್ಗೆ ತಿಳಿಯಾದಂತಹ ಮೂಢ ನಾನಲ್ಲ. ಮತ್ತಾಕೆ ಈ ರೀತಿಯಾಗಿ ವ್ಯವಸ್ಥೆ ಇದ್ದೀನಿ? ನನ್ನದೊಂದು ಛಲ ಇದೆ, ಏನು ಛಲ? ಒಂದು ಧ್ಯೇಯ ಇದೆ, ಓಹೋ, ಒಂದು ನಿರ್ದಿಷ್ಟವಾದಂತ ಗುರಿಯನ್ನು ತಲುಪಬೇಕೆಂಬ ಉದ್ದೇಶ ಇಟ್ಟುಕೊಂಡಿದ್ದೆ. ನಿನ್ನ ಗುರಿಯ ಆಳತ್ತ ನೀನು ರಕ್ತಬೀಜ ಅಬ್ಬಾ. ಈ ಕರ್ಮ ಪ್ರಪಂಚದಲ್ಲಿ ಇಷ್ಟರವರೆಗೆ ಗಂಡಾಗಿ ಹುಟ್ಟಿ ಆ, ಗಂಡಾಗಿ ಮೆರೆದ ವೀರ ಶುಂಭ ನಾನು ಆ, ಎಂದೆಂದಿಗೂ ಹೆಣ್ಣಿಗೆ ಮನೆಯಲಾರೆ. ಹೆಣ್ಣಾದ ಧನುದೇವಿಗೆ ನೀನು ಮಣಿಯುವುದಿಲ್ಲ. ಧನುದೇವಿ ನನ್ನ ಹತ್ತ ಮಾತವಳು. ಇವಳು ಲೋಕ ಮಾತ್ರ. ರಕ್ತಬೀಜ ನಿನ್ನ ಮಾತು ಹೇಗಾಯ್ತು ಗೊತ್ತೇ? ಹೇಗಾಯ್ತು? ಶೋಣಿತಾಪರಾಧಿಕಾರಿಯಾದಂತಹ ನಾನು ವೀರಕೇಸರಿಯಂತೆ ಪುರುಷ ಸಮನಾಗಿ ನಡೆದುಕೊಂಡಿರುವಾಗ ಆ, ನನ್ನ ಮಾತ್ಯ ನೀನು ಹೌದು. ಅದೇ ರೀತಿಯಲ್ಲಿ ಇರಬೇಕಿತ್ತು. ಅದನ್ನು ನೀನು ಕೇಸರಿಯ ಮುಂದೆ ಜಂಬೂಕರಂತೆ ವರ್ತಿಸುತ್ತಾ ಇದ್ಯಾ? ನಾನು ರಣಹೇಡಿ. ನನ್ನ ಪರಾಕ್ರಮದ ನಿನಗೆ ಶಂಕೆ. ದಾನವಕುಲನ್ನು ಉಳಿಸಬೇಕು ಬೆಳೆಸಬೇಕು ಎಂಬಂತ ನೆಲೆಯಲ್ಲಿ ಒಂದೆರಡು ಹಿತವಾಕ್ಯ ನಡೆದ್ರೆ ನಿನ್ನ ಚಿತ್ತಕ್ಕೆ ಅದು ಪಥ್ಯವಾಗದೇ ಇತ್ತು. ಬಿಡು, ಇನಿತೀರ ನಿನ್ನ ಮನವು. ನೀನು ಕೈಗೊಂಡಿರುವಂತ ರಣಯಜ್ಞಕ್ಕೆ ಹೋಗು, ನಿನಗೆ ಶುಭವಾಗಲಿ. ಬಂದವನು ಪರಾಕ್ರಮದಿಂದ ಕಂಡು ಶ್ರೀದೇವಿಯ ಏನು ಆಶ್ಚರ್ಯವಿದು. ನೆರಹಿ ಕೊಟ್ಟಿದ್ದೆತ್ತರ ಮಣಿರಥವನ್ನು ಏರಿಕೊಂಡು ತ್ವರಿತಗತಿಯಿಂದ ಕದಂಬಾವನದೆಡೆಗೆ ಬಂದವ. ಇದ್ದಕ್ಕಿದ್ದಾಗೆ ನನ್ನ ರಥದ ಗಾಲಿಗಳು ಸ್ಥಗಿತಗೊಂಡವು. ಕಣ್ಣು ಬಿಟ್ಟು ನೋಡಿದರೆ ಶಿವ ನಾನ್ಯಾವ ಲೋಕಕ್ಕೆ ಬಂದಿದ್ದೇನೆ? ಎಲ್ಲಾದ್ರೂ ದಾರಿ ತಪ್ಪಿ ಬಂದೇನೆ? ಛೇ, ಯಾವ ಕಾಲದಲ್ಲೂ ದಾರಿ ತಪ್ಪೋಣಲ್ಲ. ರಕ್ತಬೀಜ ಬಂದದ್ದು ಕದಂಬಾವನಕ್ಕೆ ಎಂಬುದನ್ನು ನಾವು ನಿಖರವಾಗಿ ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ಕದಂಬವನ ಮನೆ ನಮಗೆ ಹೊಸತಲ್ಲ. ಮೃಗಬೇಟೆಗಾಗಿಯೋ ವನವಿಹಾರಕ್ಕಾಗಿಯೋ ಆಗಾಗ ನಾವೀ ಕದಂಬವನಕ್ಕೆ ಬಂದವರು. ಆದರೆ ಅಂದುಕೊಂಡಂತಹ ಕದಂಬವನಕ್ಕೂ ಈಗ ಕಾಣುತ್ತಿರುವಂತಹ ಕದಂಬವನಕ್ಕೂ ಅಜಗಜಾಂತರವಿದೆ. ಒಂದು ಕಾಲದಲ್ಲಿ ಕಾರ್ಗತ್ತಲೆ ತುಂಬಿ ತುಳುಕಾಡುವಂತ ಕದಂಬವನ ಇಂದು ದೇದೀಪ್ಯಮಾನವಾಗಿ ಬೆಳಗುತ್ತಾ ಉಂಟು. ಒಂದು ಕಾಲದಲ್ಲಿ ಕ್ರೂರ ಮೃಗಗಳ ಗರ್ಜನೆಯಿಂದ ಇಲ್ಲಿ ಕಿವಿ ಬಿಡುವುದಕ್ಕೆ ಅಸಾಧ್ಯವಾಗ್ತಿತ್ತು. ಈಗ ನೋಡಿದ್ರೆ ಸಿಂಹ ಗರ್ಜಿಸುವುದಿಲ್ಲ, ಆನೆ ಗಿಳಿಯುವುದಿಲ್ಲ. ಓಂಕಾರವಂತ ನಿನಾದವನ್ನು ಬಿಟ್ಟು ಬೇರೇನು ಕೇಳಿಸದು. ನೋಡಬಾರದೆ ಋತು ಭೇದಗಳನ್ನು ಮರೆತು ಮರ ಗಿಡಗಳೆಲ್ಲ ಹೂ ಹಣ್ಣನ್ನು ಕುಡುತ್ತಾ ಅಂತಲ್ಲ. ಚಚೆ, ಎಂತಹ ವಿಪರ್ಯಾಸ! ಅದೇನು ಪರಸ್ಪರ ಜನ್ಮಜಾತ ವೈದಿಗಳಂತಹ ಹಾವು ಮುಂಗುಸಿಗಳು ತಮ್ಮದಾದಂತಹ ದ್ವೇಷ ಭಾವನೆಯನ್ನು ತೋರೆದು ಅನ್ಯೋನ್ಯವಾಗಿ ನಲಿದಾಡ್ತಾ ಉಂಟು. ಈ ಕಡೆಯಿಂದ ನೋಡಿದ್ರೆ ಒಂದೇ ತೊರೆಯ ನೀರನ್ನು, ಆ ಕಡೆಯಿಂದ ಹುಲ್ಲೆಮರಿ, ಈ ಕಡೆಯಿಂದ ಹೆಪ್ಪುಲಿ ಕುಡಿತಾ ಉಂಟು. ಈ ಹೆಪ್ಪುಲಿ ಆ ಹುಲ್ಲೆಮರಿಯನ್ನು ತಿನ್ನುವುದಕ್ಕೆ ಹವಣಿಸುವುದಿಲ್ಲ. ಯಾಕೆ? ಇವುಗಳಲ್ಲಿ ಪರಸ್ಪರ ದ್ವೇಷ ಭಾವನೆ ಇಲ್ಲ. ಶಿವ, ಎಂತಹ ಪರಿಸರ ವಿಪರ್ಯಾಸ! ಪ್ರಪಂಚದಲ್ಲಿ ಇಂತಹ ಪರಿಸರ ಎಲ್ಲಿಯಾದ್ರೂ ಇದೆ ಅಂತ ಯೋಚನೆ ಮಾಡಿದ್ರೆ ನನ್ನ ಅನುಭವದಲ್ಲಿ ಖಂಡಿತವಾಗಿಯೂ ಇಲ್ಲ. ಹಾಗೆಂದು ಇಲ್ಲವೇ ಇಲ್ಲ ಎಂಬ ಹಾಗೆ ವಾದಿಸುವ ಹಾಗಿಲ್ಲ. ನಮ್ಮ ಕುಲದೇವನ ಅಂತ ಶಂಕರನ ಕೈಲಾಸದಲ್ಲಿ ಕಾಕಾಮೃಗಗಳು ಜಾತಿ ಮೇಲೆ ತಿಳಿದು ಅನ್ಯೋನ್ಯವಾಗಿ ಬದುಕದಂತೆ. ಹಾಗಾದ್ರೆ ಕೈಲಾಸವೇ ಕದಂಬವನ್ನು ಕೇಳಿದು ಬಂತೋ ಎಂಬ ಹಾಗೆ ಭಾಸವಾಗ್ತಾ ಉಂಟು. ಯಾಕೆ ಈ ರೀತಿ ಅಂತ ಯೋಚನೆ ಮಾಡಿದ್ರೆ ಸರಿ, ಇಲ್ಲಿ ಮಹಾಮಾತೆಯ ಸಾನ್ನಿಧ್ಯ ಉಂಟು, ಇಲ್ಲಿ ದೇವಿ ಸಾನ್ನಿಧ್ಯ ಉಂಟು. ಎಲ್ಲಿ ಮಹಾಮಾತೆಯ ಸಾನ್ನಿಧ್ಯ ಉಂಟೋ ಅಲ್ಲಿ ಅಂಧಕಾರಕ್ಕೆ ಅವಕಾಶವಿಲ್ಲ, ರಾಗದ್ವೇಷಗಳು ಮೂಡೋದಕ್ಕೆ ಸಾಧ್ಯವೇ ಇಲ್ಲ.
ಇದೆಲ್ಲ ದೇವಿ ಮಹಾತ್ಮೆಯೇ ಸರಿ. ದಿವ್ಯವಾದಂತಹ ಬೆಳಕನ್ನು ಕಾಣುತ್ತಾ ಇದೆ. ಅದರ ಮೂಲವನ್ನು ಶೋಧಿಸಬೇಕಾಗಿದೆ. ಮುಂದೆ ಇವಳನು ತಿಳಿಯ ತಿಳಿತಾಯ್ತೆ ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಮಾಡಲೇ ನಿನ್ನ ಕಟ ಮಾಡಲೇ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೆ ಮಾಡಲೇ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೆ ಇವಳು ಬದ್ದ ಆದರೂ ಮಾತನಾಡಿಸುವೆ ಎಂದೆನು ಚರಣ ಕಮಲಕ್ಕೆ ಬಿದ್ದು ನುತಿಸಿದನು ಪದಕೆರಗಿ ಮಾಣಿಕ್ಯ ವೀಣಾಲಯಂತೆ ಮದರಸ ಮಂಜುಳವಾಗುವ ಮಾಗೇಂದ್ರದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸ ಸ್ಮರಾಮಿ ಚತುರ್ಭುಜಿ ಚಂದ್ರಕಲಾವತಂಸೆ ಕುಚೋನುತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣಗಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಗತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿ ಜಯ ಮಾತಂಗತನಯ ಜಯ ನೀಲೋದ್ಭವದ್ಯುತೆ ಜಯ जय केशुक प्रिय अम्मा या देवी सर्वभूतेषु मातृरूपेण संस्थिता नमस्तस्यै नमो नमः सर्वमंगलमांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते जय जय
ಬಡಿದಂತ ಅನುಭವವಾಯಿತು. ಅರೆ ಕ್ಷಣ ನಾನು ಕುರುಡನಾಗಿ ಹೋದೆನು ಎಂಬಂತ ಭ್ರಮೆಗೆ ನಾನು ಸಿಲುಕಿ ಹೋದಿ. ನಾನು ಆರ್ಜಿಸಿದ ಸುಕೃತ ವಿಶೇಷವು ಎಂಬಂತೆ ಪ್ರಯತ್ನಪೂರ್ವಕವಾಗಿ ಕಂತೆರೆದು ನೋಡಿದರೆ ಶಿವ ಶಿವ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿತರು ಎಂಬಂತೆ ಕಾಣ್ತಿರುವಂತಹ ದಿವ್ಯವಾದಂತಹ ಪ್ರಭೆ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಬದಂತಹ ಭವ್ಯ ದಿವ್ಯ ನವ್ಯ ಮೂರ್ತಿ ನನ್ನ ಕಣ್ಣಂಭಾಗದಲ್ಲಿ ವಿಜೃಂಭಿಸ್ತಾ ಉಂಟು. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿನಿಗೂ ಕುಂಬಿನಿಂದ ಅಂಬರಕ್ಕೂ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಂತ ಮತಿಯಿಂದ ಮರಣ ಮಾಡಿದರೆ ಸರಿ ಸರಿ, ಮೇಲು ಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ ಎಂಬುದರ ಸಂಕೇತವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾಳೆ. ಅಲ್ಲದಿದ್ದರೆ ಮತ್ತೇನು, ಭೂಮಿಯಲ್ಲಿ ಯಜ್ಞಾಗಾದಿಗಳು ನಡೆದು ಮಾತ್ರ ಅಗ್ನಿಮುಖದಿಂದ ಸಮರ್ಪಿತವಾದಂತಹ ವಿಷ್ಣುನಂತಹ ದೇವತೆಗಳು ತೃಪ್ತಿಯನ್ನು ಹೊಂದಿ ಕಾಲ ಕಾಲಕ್ಕೆ ಸರಿಯಾಗಿ ಇಳಕಿ ಮಳೆಯನ್ನು ಸುರಿಸುತ್ತಾರೆ. ಯಜ್ಞ ಯಾಗಾದಿಗಳೆಲ್ಲ ನಡೆದು ಹೋದರೆ ಅವಿಸಿಲ್ಲದೆ ದೇವತೆಗಳೆಲ್ಲ ದರಿದ್ರಾಗಿ ಭೂಮಿಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ. ಪ್ರಕೃತ ನಮ್ಮವರ ಆಳ್ಕೆಯಿಂದಾಗಿ ಸಾಧು ಸಜ್ಜನರು ಮನುಮುನಿಗಳು ಗೋಗಳು ಬ್ರಾಹ್ಮಣರು ಅಸಹ್ಯವಾದಂತಹ ಚಿತ್ರಹಿಂಸೆಗೊಳಪಟ್ಟಿದ್ದಾರೆ. ಇದನ್ನು ನಿಯಂತ್ರಿಸಬೇಕಾದಂತಹ ಮೂರು ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು ಮೂರು ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿಯಾಕೃತಿಯನ್ನು ತಳೆದು ದನಿಗೆ ಬಂದಿದೆ. ಶಿವ ಶಿವ ಕೈಯಲ್ಲಿ ಇಳಿದಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ್ಯ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಹಾಗಾದ್ರೆ ಈಕೆ ಓಂಕಾರಿ ಗಾಂಧಾರಿ ಎಂಬುದೇ ಸ್ಪಷ್ಟ. ಮಹಾಮಾತೆಯಾದಂತಹ ಈಕೆಗೆ ಇಷ್ಟು ಗರ್ವಭೂಷಣವೇ, ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಯಾಕೆ ಈ ಗಾಢ ಗರ್ವ? ಸರಿ, ಅರ್ಥ ಆಯ್ತು ಬಿಡಿ. ದುಷ್ಟರಂತಹ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತಾ ಪೊರೆಯಲಾರೆನು ಎಂಬಂತ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾರೆ. ಎಲ್ಲರೂ ನನ್ನನ್ನು ಕಲಿರಕ್ತ ಬೀಜ ಅಂತ ಹೇಳುದು. ಇವಳ ಮುಂದೆ ನನ್ನ ಕಲಿತನೆ ಎಲ್ಲವೂ ಕರಗಿ ನೀರಾಗಿ ಹೋಗ್ತಾ ಉಂಟು. ಅಯ್ಯೋ ಶಿವನೇ, ತಿಳಿದು ನೋಡಲು ಈಕೆ ಮಾನವೀಯೇ ಸರ್ವತಾ ಅಲ್ಲ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಶುಂಭ ಕೆಟ್ಟದ್ದು ಮಾತ್ರವಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಾಡು ಇಲ್ವೇ ಮಾಡಿ ನನ್ನ ಜೀವನದ ಅಂತಿಮ ತೀರ್ಮಾನ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವ ದಾರಿಯೇ ಇಲ್ಲ. ಶುಂಭನ ಉತ್ಪನ್ನದ ಋಣ ನನ್ನ ಮೇಲಿದೆ. ಈ ಕಾಯದ ಮೇಲೆ ಸ್ವಾಮಿತ್ವ ಆತನಿಗೆ ಉಂಟು. ಹಾಗಾದ್ರೆ ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ, ಶುಂಭನಿಂದಲೇ ಪೋಷಿಸಲ್ಪಟ್ಟಂತಹ ಈ ಕಾಯವನ್ನು ಶುಂಭನ ಕಾಯಕ್ಕಾಗಿ ಸಮರ್ಪಿಸ್ತೇನೆ. ಹಾಗಾದ್ರೆ ಮಹಾಮಾತೆಗೆ ಏನು? ನನ್ನ ಪರಿಶುದ್ಧವಾದಂತಹ ಭಕ್ತಿಯನ್ನು ಆಕೆಯ ಪಾದತಲದಲ್ಲಿ ಅರ್ಪಿಸ್ತೇನೆ. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರತಿಷ್ಠಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳನ್ನಾಗಿಸಿಕೊಡುತ್ತೇನೆ. ಅಲ್ಲದಿದ್ರೆ ಬೇರೆ ದಾರಿ ಉಂಟ? ನಾವೆಷ್ಟು ಹೋರಾಡಿದ್ರು ಕೇಡು ನಮಗಿದು ಬದ್ಧವೇ. ಆದರೂ ಪಂಚಭೂತಾತ್ಮಕವಾದಂತಹ ಕಾಯವಿರುವಾಗಲೇ ಈಕೆಯನ್ನು ಕಂಡು ಕೃತಾರ್ಥನಾದೆ. ಸಾನಂದ ನೇತ್ರನಾದೆ, ಪುಳಕಿತಾನಂದ ಗಾತ್ರನಾದಿ. ಬದುಕಿಗೆ ಕಳೆಗಟ್ಟುವ ಬೆಳಗಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಜ್ಞಾತಾಪರಾಧಿಗಳಂತ ನಾವು ಈಕೆಯನ್ನು ಸ್ಮರಿಸಿದ್ರೆ ನರಕ ಬಾಧ್ಯರಾಗ್ತೀವಿ. ಆದ್ದರಿಂದ ಮಹಾಮಾತೆಯನ್ನು ಸ್ಮರಿಸ್ತೇವೆ. ಯಾದೇವಿ ಸರ್ವಭೂತೇಶು ಮಾತೃಭೂತೇನ ಸ್ಮರಿಸ ನಮಸ್ತಸ್ತೆ. ಮಾತಾಡಬೇಕು ನೋಡಬಾರದೆ. ಬೆಳದಿಂಗಳ ಹೊಳೆ ಹರಿಯುತ್ತಾ ಉಂಟು. ಹಾಗಾದ್ರೆ ಈ ಬೆಳದಿಂಗಳು ಎಲ್ಲಿಂದ ಅಂತ ಅಂಬರವನ್ನು ನೋಡಿದರೆ ಚಂದ್ರನು ಕಾಣುತ್ತಾ ಇಲ್ಲ. ಹಾಗಾದ್ರೆ ಹೊರಸೂಸುವ ಬೆಳದಿಂಗಳೆಲ್ಲಿಂದ ಅಂತ ನೋಡಿದರೆ ಈಕೆಯ ಮುಖಾರವಿಂದದಿಂದ. ಹಾಗಿರುವಾಗ ಈಕೆಯನ್ನು ಏನಾಂಕಲಿ ಹೋಗ್ತೇನೆ ಕರೆಯಿರಿ. ಏನಾಂಕಲಿ ಭಗವಂತೇ ನೀನೆಲೆಗೆ ಶುಂಭದಾನವ ಬಯಸಿದರೆ, ಶುಂಭದಾನವ ಬಯಸಿದರೆ ಅಮ್ಮ
ಚಂದ್ರನು ಯಾವ ರೀತಿಯಾಗಿ ಪ್ರತಿಬಿಂಬಿಸ್ತಾನೋ ಅದೇ ರೀತಿಯ ಮುಖಮಂಡಲ ನಿನ್ನ ಮುಖವೆಂಬಂತ ಮುಖದಲ್ಲಿ ಲೋಕವೇ ಕಂಗಡಿಸ್ತನ್ನು ಕಾಣುತ್ತಾ ಇದ್ದೇನೆ. ನನಗೆ ಅರಿವಿಲ್ಲದಂತೆ ಅಂಬಾ ಎಂಬಂತ ಹುಡುಗಾರ ಬಂದುಬಿಟ್ಟು ಅನ್ನಗೊಟ್ಟ ದೊರೆ ಶುಂಭ ಜನ್ಮದೊಟ್ಟ ತಾಯಿ ಕಲಾದೇವಿಗಲ್ಲದೆ ಮತ್ತೊಬ್ಬರಿಗೆ ಮನಿದ ಶಿರವಲ್ಲ, ಬಾಗಿದ ಬೆನ್ನಲ್ಲ. ಆದರೆ ನಿನ್ನನ್ನು ಕಂಡಾಗ ಶಿರ ತಗ್ಗಿ ಹೋಯ್ತು, ಬೆನ್ನು ಬಗ್ಗಿ ಹೋಯ್ತು, ಅಮ್ಮ ಎಂಬಂತ ಉದ್ಗಾರ ಬಂದು ಹೋಯ್ತು. ತಾಯೇ, ಚಂಡಮುಂಡರಿಂದ ನಿನ್ನ ಇರುವನು ತಿಳಿದಂತ ನಮ್ಮದರ ಶುಂಭ ನಿನ್ನನ್ನು ಸಾನುರಾಗದಿಂದ ಬಯಸಿದರೆ ನೀನು ಕೊಟ್ಟಂತ ಉತ್ತರವಾದರೇನು? ಶುಂಭನಾದರೇನು ನಿಶುಂಭನಾದರೇನು? ಸಾಕ್ಷ ಶಂಭುವೇ ಬರಲಿ. ಹಾಗಾದ್ರೆ ಶುಂಭ ನಿಶುಂಭರಿಗೆ ನಿರ್ಲಕ್ಷ್ಯ ಸರಿ. ಸಂಸಾರ ಮಾಡುವಂತಹ ಹೆಣ್ಣಿಗೆ ಸಂಗರದ ಹಂಗೇಕಿ. ಸಂಸಾರ ಮಾಡುವುದೇ ನಿಜವಾದ್ರೆ, ಸಂಗರವೇ ನಿಜವಾದ್ರೆ ಮದುವೆ ಎಂಬಂತಹ ಪಣೆ ಹಾಕಿ ಒಂದಕ್ಕೊಂದು ಹೊಂದಿಕೊಳ್ಳುವುದಿಲ್ಲ. ಇಷ್ಟನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ದೇವತೆಗಳ ಪಕ್ಷಪಾತಿಯಾಗಿ ಬಂದು ದಾನವರ ಅಂತ ನಮ್ಮನ್ನೆಲ್ಲ ಮಾಡ್ತಾ ಇದ್ದೆ. ಅಮ್ಮ, ದೇವತೆಗಳೆಲ್ಲರೂ ಒಳ್ಳೆಯವರಲ್ಲ, ದಾನವರೆಲ್ಲರೂ ಕೆಟ್ಟವರಲ್ಲ. ದ್ವಂದ್ವವಿರುವಂತ ಸಮಾಜದಲ್ಲಿ ಧರ್ಮ ಅಧರ್ಮ ಸತ್ಯ ಸುಳ್ಳು ಇದೆಲ್ಲ ಇದ್ದದ್ದೇ ತಾಯಿ. ಒಬ್ಬ ಮಾಡಿದಂತಹ ತಪ್ಪಿಗಾಗಿ ಸಮಸ್ತರನ್ನು ಶಿಕ್ಷಿಸುವುದು ಯಾವ ನ್ಯಾಯ? ತಾಯೇ, ಧೂಮ್ರಾಕ್ಷ ಬಂದರೆ ಬೆಂಕಿಯಾಗಿ ಸುಟ್ಟು ಬಿಟ್ಟಿ, ಹಾಗಾದ್ರೆ ನೀನು ಮುಟ್ಟಿದರೆ ಸುಡುವೆ ಎಂಬ ಸ್ಪಷ್ಟ ಪರಿಚಯ ನಮಗಾಯಿತು. ಅಲ್ಲ, ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ದೃಢೀಕರಿಸಿಕೊಂಡೆ. ಚಂಡಮುಂಡರು ಬಂದರೆ ಭದ್ರಕಾಳಿಯಾಗಿ ಅವರ ರುಂಡಮುಂಡವನ್ನ ನಾನು ಬಂದು ನೋಡಿದರೆ ಏನಾಂಕ ನಿಗೋಕ್ತಿಯಾಗಿ ನಾರಾಷ್ಟಾಗಿವೆ. ಏನು ಮಣ್ಣಿನ ನಾಟಕ, ಕೆಲಕು ರೂಪಾಂತರವನ್ನುಗೊಂಡು ದಾನವರ ಅಂತ ನಮ್ಮನ್ನೆಲ್ಲ ಕೊಲ್ಲುತ್ತಾ ಬರ್ತಿದೆಯಲ್ಲ. ತಾಯಿಯಾದಂತ ನಿನಗಿದು ಭೂಷಣವೇ. ಏನೇ ಆಗಲಿ ಹುಂಕಾರದಿಂದ ಸುಡುವುದಕ್ಕೆ ನಾನೇನು ಧೂಮ್ರಾಕ್ಷನಲ್ಲ, ಭದ್ರಕಾಳಿಯಾಗಿ ಕೊಚ್ಚಿಕೊಳ್ಳುವುದಕ್ಕೆ ನಾನೇನು ಚಂಡಮುಂಡನಲ್ಲ. ಬಂದವ ರಕ್ತಬೀಜ. ಪರಾಕ್ರಮದಲ್ಲಿ ನಿನ್ನನ್ನು ಮೆರೆಸುವವರು ಮೀರಿಸುವವರು ಮತ್ತೊಬ್ಬರಿಲ್ಲ ಎಂಬಂತ ಪರಮಸತ್ಯದಾರಿ ನನಗೆ ಉಂಟು. ಲೋಕವನ್ನೇ ಬೆಳಗುವಂತಹ ಸೂರ್ಯನ ಸಮ್ಮುಖದಲ್ಲಿ ಕಿರಿಸೊಡರನ್ನು ಬೆಳಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಭಕ್ತಿಗೆ ಖಂಡಿತವಾಗಿ ನೀನು ಕರಗುತ್ತಿ ಎಂಬಂತಹ ಆ ಒಂದು ಆತ್ಮವಿಶ್ವಾಸದಿಂದ ಬಂದಿದ್ದೇನೆ. ನಮ್ಮ ದಾನವ ಕುಲ ದೇಣಿಗೆಗಾಗಿ ನಮ್ಮೆಲ್ಲರ ತಾಯಿಯಾಗಿ ಶೋಣಿತಾಪುರಕ್ಕೆ ಬಾ ತಾಯಿ. ನಿನಗಾಗಿ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಏರಮ್ಮ, ಈ ಹೆಗಲನ್ನು ಕೊಡ್ತೇನೆ, ನಿನ್ನ ಭಜನೆಯನ್ನು ಮಾಡ್ತೇನೆ. ಬಾ ತಾಯೇ, ಬಾ. ರಕ್ತಬೀಜ ಅಮ್ಮ, ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಲ್ಲ. ನನ್ನಲ್ಲಿ ಭಿನ್ನತೆಯನ್ನು ಕಂಡುಕೊಂಡೆ ತಾಯಿ. ಧನ್ಯನಾದೆ. ನಿನ್ನನ್ನು ಹುಂಬನೆನ್ನಲೋ ಪ್ರಾಜ್ಞನೆನ್ನಲೋ? ನಿನ್ನ ಭಕ್ತನಾದ ಹುಂಬನಾಗುವುದಕ್ಕೆ ಸಾಧ್ಯ ಉಂಟೇನಮ್ಮ? ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುವುದು ವಿನ ಹೊಂಗಾರಿನ ಮರವನ್ನಲ್ಲವಲ್ಲ. ನಮ್ಮೊಡೆ ಗಂಧದ ಮರ ತಾಯಿ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೇ. ಎಲ್ಲಿ ತೇದು ಪರಿಮಳ ಪಸರಿಸ್ತದೆ. ತೇಯುವುದಕ್ಕಾಗಿ ನಾನು ಧುರವನ್ನು ಸಾರಿದವಳು ರಕ್ತಬೀಜ. ನಿನ್ನ ಮಾತಿನ ಮರ್ಮ ನನಗೆ ಅರ್ಥವಾಗುತ್ತಿಲ್ಲ ತಾಯಿ. ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನೆಷ್ಟು ವಿಜೃಂಭಿಸಬೇಡ. ಅಮ್ಮ, ನಿನ್ನ ರಹಸ್ಯವನ್ನು ಭೇದಿಸುವುದಕ್ಕೆ ನಾನು ಪಾಮರ ತಾಯಿ. ಸಾಲ ಬೇಡುವವನ ಪಾತ್ರೆಯನ್ನು ಕಂಡೆ ದಾನವನ್ನು ನೀಡಬೇಕಂತೆ. ನಮ್ಮಲ್ಲೆಲ್ಲ ಚಿನ್ನ ಬೇಳಿದ್ದೇ ಇರುವುದು. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ. ನಮ್ಮೊಡೆಯ ಶುಂಭ ಸ್ವರ್ಣ ಕುಂಭ. ಹಸಿವು ತೃಷೆ ನನ್ನಲ್ಲಿಯೂ ಅಧಿಕವಾಗಿದೆ ರಕ್ತಬೀಜ. ನಿನಗೇನು ಬೇಕು ತಾಯಿ? 14 ಲೋಕದ ಸರ್ವ ಸಂಪತ್ತನ್ನು ತಂದು ನಿನ್ನ ಪದದಲ್ಲಿ ಅರ್ಪಿಸ್ತೇನೆ. ದುಷ್ಟ ಶಿಕ್ಷಣ ನನ್ನ ಹಸಿವು, ಹಾ. ಶಿಷ್ಟ ಪರಿಪಾಲನೆ ನನ್ನ ತೃಷೆ. ಹಾ. ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರಬೇಕು. ತ್ರಿಕರಣ ಶುದ್ಧ ಇಲ್ಲದಿರ್ತಿದ್ರೆ ಬ್ರಹ್ಮದೇವ ನಮಗೆ ಹೊರ ಕೊಡ್ತಿದ್ರ. ಮಾತಿಗೆ ತಪ್ಪಿ ನಡೆದೆಂದು ನೀನೇ ಸ್ಪಷ್ಟಪಡಿಸಿದೆಯಲ್ಲ. ಅಮ್ಮ, ಎಲ್ಲದಕ್ಕೂ ನಮಗೆ ಆಧಾರ ಬೇಕು. ಕರೆ ತರುತ್ತೇನೆ, ಇಲ್ಲವಾದಲ್ಲಿ ಎಳೆ ತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ ನೀನು? ಒಡೆಯನ ಮುಂದೆ ಹಾಗೆ ಹೇಳುದು ಅನಿವಾರ್ಯವಾಗಿತ್ತು ತಾಯಿ. ಇಲ್ಲಿಗೆ ಬಂದಾಗ ನಿನ್ನ ಭುಜಬಲ ಕುಂದಿ ಹೋಯಿತೆ.
ಈತನೊಡನೆ ಯುದ್ಧವನ್ನು ಮಾಡುತ್ತಿದ್ದಂತೆ ದೇಹಕ್ಕೆ ಏನು ಆಲಸ್ಯ ವಿಶ್ರಾಂತಿ ಅಗತ್ಯ. ಅದಕ್ಕಾಗಿ ನನ್ನ ತನವನ್ನೇ ಆಲೋಕಿಸಿ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಕೌಮಾರಿ ಇಂದ್ರಾಣಿ ವಾರಾಹಿ ಚಾಮುಂಡ ಎನ್ನುವಂತಹ ಸಪ್ತಮಾತೃಕೆಯನ್ನು ಸೃಷ್ಟಿ ಮಾಡುತ್ತೇನೆ. ರೈತರು ಕೋಟಿ 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 ಸಂಖ್ಯೆ ಇಂದ್ರಾಣಿ ಎಂಬಾಳು ನನ್ನ ತಲೆಗೆ ತಲೆ ಹೊಡೆದು ರಕ್ತ ಚಿಮ್ಮುತ್ತಾ ಇದೆ. ಚಿಮ್ಮುತ್ತಿರುವಂತಹ ರಕ್ತವನ್ನು ನನ್ನ ಎಡಗೈಯಿಂದ ವಿರಂಚಿ ಕೊಟ್ಟಂತಹ ವಿಶೇಷವರದ ಈಗ ಪರಿಚಯ ಆಗಬೇಕು. ವಿಶ್ವದಲ್ಲಿ ವಿಶ್ವದಗೊಳಿಸಲಾಗಿ ಸುರಿಯುವಂತಹ ರುದ್ರವನ್ನು ದಾರಿಗೆ ಆದ್ದರಿಂದ ನಾಲಿಗೆಯನ್ನೇ ಹೊರಚಾಚಿದ
ಜಯ ಜಯ ರಕ್ತಪೀಠಾಂತಕಿ ಜಯ ಜಯ ರಕ್ತೇಶ್ವರಿ ಆರತಿ ಬೆಳಗಿರೆ ಜಯ ಜಯ ಸೇವೆ ಅಂಚತ್ತ ಅವಳು ಮಲ್ಲ ತುಳ್ಳಲ್ ತೆಪ್ಪಿಗೆ ಯಕ್ಷಗಾನ ಸೇವೆ ಉಂಡ ಭಾರಿ ಪ್ರೀತಿ ಅಂಚನೆ ದೇವಿ ಮಹಾತ್ಮೆ ಆಟ ಗೊಬ್ಬಾಯರು ಆಟ ತೋಯಿನ ಬತ್ತಿನ ಪಲಾರದ ವ್ಯವಸ್ಥೆ ಎಲ್ಲ ಮಂತಾರೆ ಕಲಾವಿದರನ್ನ ಶ್ರೇಯೋಭಿವೃದ್ಧಿ ಸಮಿತಿ ಯಕ್ಷಧ್ರುವ ಪಟ್ಲ ಸಂಸ್ಥೆಗೆ ದುಡ್ಡುಟ್ಲ ಸಹಾಯ ಅಂತಾರೆ ಶಕ್ತಿ ತಪ್ಪನ ಸೇವೆಯನ್ನು ಭಕ್ತಿಗೆ ಮಾಡ್ತಾರೆ ಪುರ್ಲರು ಮಾಡ್ತಾರೆ ಗೌಡಿರು ಮಾಡ್ತಾರೆ ಭಕ್ತಿಗೆ ಮಟ್ಟಿಂಚಿ ಸೇವೆ ತಪ್ಪಿಗೆ ಸಂತೋಷ ಅಂಡಿ ನನ್ನ ದುಂಬಲ ಹುಳ್ಳ ತಿಪ್ಪಿನ ಸೇವೆಯನ್ನು ಭಕ್ತಿಗೆ ಮಾಡ್ತಾರೆ ನಿಖಿಲೆಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ನಿಖಿಲ ಹೊರಟು ಬರ್ಪಿಂಚಿ ಕಷ್ಟ ನಷ್ಟ ಪರಿಹಾರ ಮಾಡ್ತಾರೆ ನಿಖಿಲ ಪೋಯಿನಪ್ಪ ಬತ್ತಿನ ಪೈತಿನ ಪೊಂಜೆಗೆ ಬತ್ತದ ಲೆಕ್ಕ ಬತ್ತಗೆ ನೋದದ ಲೆಕ್ಕ ನೋದಕ್ಕೆ ಸಾವಿರದ ಲೆಕ್ಕ ಸೇರಿಗಾರ್ರೆ ಕೊಂಬುದಾಕಳ ಒಳ್ಳೆಯದು ಭಾರಿ ಹೊರಟೋರಿದ್ದಾರೆ ಸಕಾಲಕ್ಕೆ ಬರ್ತಾರೆ ಉಳ್ಳ ತಿಪ್ಪನ ಸೇವೆಯನ್ನು ಭಕ್ತಿಯನ್ನು ಮಾಡ್ತಾರೆ ಭಕ್ತಿ ಮಂತಿಂಚಿ ಸೇವೆ ತಪ್ಪಿಗೆ ಸಂತೋಷ ಅಂಡು ನನ್ನ ಸಕಾಲಕ್ಕೆ ಬರ್ತಾ ಉಳ್ಳ ತಿಪ್ಪನ ಸೇವೆಯನ್ನು ಭಕ್ತಿಯನ್ನು ಮಾಡ್ತಂದಲ್ಲಿ ನಿಖಿಲೆಗಳ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡ್ತು ಉಳ್ಳ ತಿಪ್ಪ ಅಪಾಯಿಂಟ್ಮೆಂಟ್ ಪಡೆ ನಂಬಂడి ಭಾಗವತರೆ ಒಂದೇಳು ಸತೀಶ್ ಶೆಟ್ರು ಭಾರಿ ಬರುಳು ಮಧ್ಯ ಬಂಡಾರು ಈರು ಪಂಡಿನೆತ್ತಿ ಯಾನ್ ಪಂಪಾಯಿ ಕಷ್ಟ ಕಾಲಕ್ಕೆ ಒದಗದು ಬರ್ತಾರೆ ಅವ ಮಲ್ಲ ಸಂಗತಿ ಅಪ್ಪನ ಸೇವೆ ಮಲ್ಲೆತ್ತೆ ನನ್ನ ಉಳ್ಳ ತಿಪ್ಪನ ಸೇವೆಯನ್ನು ಭಕ್ತಿನ ಮಂತಂದು ಬಲ್ಲೆ ಈರಗಡ್ಡೆ ಆರೋಗ್ಯನ ಕೊರತು ಈರಗಡ್ಡೆ ಸ್ವರ ಕೊರತು ಈರಗಡ್ಡೆ ಪದ್ಯ ಬಂಡ್ಪಾತು ಒಂದೇಳು ಸತೀಶ್ ಶೆಟ್ರನ ಪದ್ಯ ಭಾರಿ ಎಟ್ಟೆಗೆಂದು ಬತ್ತು ಮೊದಲಾರ್ರೆ ವಿಜಾರು ದಯಾನಂದ ಶೆಟ್ಟಿಗಾರರು ಭಾರಿ ಬರಲು ಮದ್ದಳೆ ಬಿಟ್ಟಿಯಾರು ಇವ್ರನ್ನ ಮದ್ದಳೆ ಕಣ್ಣಾಗ ಆರನ್ನು ನಿಂಪಾಕೊಂಡು ನೆಟ್ಲೆ ನರಸಿಂಹ ಬಿಟ್ಟು ಆ ಹೊಟ್ಟು ಭಕ್ತಿನ ಮಂತಿಂಚಿ ಸೇವೆ ತಪ್ಪಿಗೆ ಸಂತೋಷ ಅಂಡಿ ಉಳ್ಳ ತಿಪ್ಪಿನ ಸೇವೆಯನ್ನು ಭಕ್ತಿನ ಮಂತಂದು ಬಲ್ಲೆ ಈರಗಡ್ಡೆ ಆರೋಗ್ಯನ ಕೊರತು ಈರಗಡ್ಡೆ ಕಸಬು ಮಾಡ್ಬಾರ್ದು ವಿಜಾರು ದಯಾನಂದ ಶೆಟ್ಟಿಗಾರನ ಮದ್ದಳೆ ಭಾರಿ ಎಟ್ಟಿಗೆಂದು ಬತ್ತ ಬೈಟ್ ಮೊದಲೇರ ಕಾವೂರು ಸುಧಾ ಸೇರಿ ಭಾರಿ ಬರಲು ಚೆಂಡೆ ಬಟ್ಟಿಯರು ಒಂಜತ್ತರ ಅಡ್ಡು ಕೊಲ್ಟು ಬಟ್ಟಿಯರು ಪರಂಪರೆ ಚೆಂಡೆ ಈರ್ನ ಚೆಂಡೆ ಕೆಣ್ಣಗ ಆರಣ್ಯ ನೆಂಪ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್ರ ಗುರುಕುಲತ ಅವಡ ಭಕ್ತಿನ ಮಂತಿನ ಸೇವೆ ತಪ್ಪಿಗೆ ಸಂತೋಷ ಅಂಡಿ ಉಳ್ಳ ತಿಪ್ಪಿನ ಸೇವೆಯನ್ನು ಭಕ್ತಿನ ಮಂತಂದು ಬಲ್ಲೆ ಕಾವೂರು ಸುಧಾ ಸೇರಿನ ಚೆಂಡೆ ಭಾರಿ ಎಡ್ಡೆಗೆಂದು ಬತ್ತ ಪುರಸ್ಕಾರ ಬಡ್ಚ ಬ್ರಹ್ಮಸಭೆ ಟೇರು ಅಂತ ಕೈ ಸೇರು ಅಂತೇರು ಸಾಂತೂರು ಅನಂತ ಜೋಶಿಯರು ಒಳ್ಳೆರ ಶ್ರೀನಿವಾಸ ಜೋಶಿಯರು ಒಳ್ಳೆರ
ನಕಳಿರುವಂತ ಕೈ ಸೇರುಂಟೇರು ಬರ್ಕದಾಗಳು ಒಳ್ಳೆ ರಥ ಕೂಟ ಕಟ್ಟದಗಳು ಸೇರಿದೆ ರಥ ಸೇರಿಂಚಿ ಸಭೆ ಮಲ್ಲೆ ಭಾಗವತ್ರೆ ಒರಿಯಲು ನೆತ್ತುವಣ್ಯರ ಮಾಯಗಾರಗೆ ಕಾಲೊಟ್ಟು ಬಂಗಾವು ಕಾಲಕಾರಿ ರಾಸಿಗೆ ಬುಳಿ ಬಡಕ ಬೇಜಾರಿಜ್ಜಿತ್ತು ಸೇರಿಂಚಿ ಭಕ್ತರಿಗೆ ಮತ್ತು ಉಳ್ಳ ತೆಪ್ಪಿನ ಅನುಗ್ರಹ ಉಪಾಯ ಮಾಡ್ಪಡೆ ನಂಬಡೆ ಭಾಗವತರೆ ಕಾಲ ನಮ್ಮ ಅಧೀನತ್ತೆ ಕಾಲೋಗ ನಮ್ಮ ಅಧೀನ ಅಂಚತ್ತ ರಾತ್ರಿ ಪೊದ್ದು ಬೋಳ್ಪಾಯಿನೇ ಕಾಲೊಟ್ಟು ಕೆಲವು ಜನ ಅರ್ಧೋಡ್ದ ಲೆಕ್ಕದ ಪೋತೇರಿ ಇತ್ತಿನ ಅಕ್ಕಳು ನಾಣ ಇಲ್ಲಡೆ ಪೋಪನೆಂದು ಅಂದಾಜು ಮಾಡ್ಕೊಂಡೊಳ್ಳಿ ಅಕ್ಕಳು ಮಂತ ಇಲ್ಲಡೆ ಪೋಪನ ತುಂಬ ಈ ಮಾಯಗಾರ ಮರ್ಯಾದಿಟ್ಟು ಮನೆ ಮಂಚ ಸೇರಿ ನೆಟ್ಟೆತ್ತಿ ಅಶೋಕರ ಇಡ್ಲಿ ಸಾಂಬಾರು ಬೇಯರಲ್ಲ ಅಂತ ಮನೆ ಮಂಚ ಸೇರೊಳ್ಳಿ ಭಗವತರ ನಂಗೆ ತಿಕ್ಕು ನೋವು ತಿಕ್ಕೊಡತ್ತ ಬಂಡ ಉಂಡ ರಬೆಟ್ಟು ಕೊರೆಯರ ಬಂಗ ನಾಳ ರಘು ಶೆಟ್ಟನ ಕೈ ತಂಜಿ ಬೊಂಡ ತೋಜೊಂದು ಬತ್ತೇರತ್ತ ಸುಮಾರು ವರ್ಷಕ್ಕಿಂತ ಉಳ್ಳಾಲ್ ತಿಪ್ಪಿನ ಸೇವೆಯನ್ನು ಬರ್ತೀರಿ ಅಂತಂದು ಬರ್ತೀರಿ ಭಾರಿ ನಿಷ್ಠೆಟ್ಟು ಶಿಸ್ತಿಟ್ಟು ಬೇಲೆ ಅಂತಂದು ಉಳ್ಳಿರಿ ಸಭಾ ಮರ್ಯಾದೆ ತೋಲೆ ಮುಂಡಾಸು ಕಟ್ಟದು ಭಾರಿ ಕ್ರಮಟ್ಟೆ ಬರ್ತೀರಿ ರಘು ಶೆಟ್ರೆ ಉಳ್ಳಾಲ್ ತಿಪ್ಪನ ಪ್ರಸಾದ ಭಕ್ತಿಟ್ಟು ಕೊರ್ನ ಬಂಡ ಅಂಚತ್ತ ಸಂತೋಷಟ್ಟು ಕೈಕೊಂಡ್ವೆ ಸಂತೋಷಟ್ಟು ಕೈಕೊಂಡ್ವೆ ಸಂತೋಷ ಅದುವರೆಗೆ ಬದುಕಬೇಕಾಗಿದೆ. ಕಾಣುತ್ತಿದೆ ದಕ್ಷಿಣ ದಿಕ್ಕಿನಲ್ಲಿ ಗುಹೆ.
ಶುಂಭನಾನುಜಿಸಿ ಬಂಡೆಯ ಶುಂಭ ಹರುಷದಿಂದಲಿ ಸುರಪನಾಕ್ಷಣ ಮೇರೆ ದನಾಗಲೇ ರಾಜತೇಜದಲ್ಲಿ ಸ್ಮರಿಸುತ್ತಲಿ ಶ್ರೀದೇವಿ ಚರಣವ ದುಷ್ಟರನ್ನೆಲ್ಲ ವಧಿಸಿ ಸ್ವರ್ಲೋಕದ ಅಧಿಕಾರವನ್ನು ಮರಳಿ ಕರುಣಿಸಿದ್ದಾಳೆ ಮಹಾಮಾತೆ. ಹಾಗೆ ವೈಭವದ ದೇವತೆಗಳನ್ನೆಲ್ಲ
ಸೇರಿಸಿ ವೈಭವದಿಂದ ಸುರಲೋಕವನ್ನು ಆಳುತ್ತಾ ಇದ್ದೇನೆ. ಸಂತೋಷ. ಶ್ರೀದೇವಿಮಾತ್ಮ ಎಂಬ ಪುಣ್ಯ ಕಥೆಯನ್ನು ಆಡಿದಂತಹ ನಮಗೂ ನೋಡಿ ಕೇಳಿದಂತಹ ಕಲಾಭಿಮಾನಿಗಳಿಗೂ ನಾವು ನಂಬಿದಂತಹ ಕಡೆಯಲ್ಲಿ ಶ್ರೀದುರ್ಗೆಯು ಆಯುಷು ಆರೋಗ್ಯ ಸೌಭಾಗ್ಯಗಳನ್ನಿತ್ತು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಪುಣ್ಯ ಕಥೆಗೆ ಮಂಗಳಾಡುವುದಕ್ಕೆ ಸಭ್ಯರಿಂದ ಪುನರ್ಯಾಚಿಸುತ್ತೇವೆ. Thank you.